ಕ್ರಿಕೆಟ್ ಆಡುತ್ತಿದ್ದ ಯುವಕರು ಮಾಸ್ಕ್ ಹಾಕದೆ ಗುಂಪು ಸೇರಿದ್ದನ್ನ ಪ್ರಶ್ನೆ ಮಾಡಿದ ಪಿಡಿಒ ಅಧಿಕಾರಿ ಮೇಲೆ ಹಲ್ಲೆಗೈದಿದ್ದ 4 ಯುವಕರನ್ನ ಮಂಗಳೂರು ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಪರಂಗಿಪೇಟೆಯ ಮೊಹಮ್ಮದ್ ಇದಾಯತುಲ್, ಪುದು ನಿವಾಸಿ ಅಹಮದ್ ಬಸೀರ್, ಕುತ್ತರ್ ನಿವಾಸಿ ಅಬುಬಕರ್ ಸಿದ್ದಿಕ್, ಪರಂಗಿಪೇಟೆಯ ಅಹಮದ್ ಸಿದ್ದಿಕ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಘಟನೆಯ ಬಗ್ಗೆ ಮಾಹಿತಿ ನೀಡಿದರು. ಅಲ್ಲದೆ ಕೆಲವು ಒಳ ಪ್ರದೇಶಗಳಲ್ಲಿ ಯುವಕರು ಕ್ರಿಕೆಟ್, ವಾಲಿಬಾಲ್ ಆಡುತ್ತಿರುವ ವಿಚಾರ ಗಮನಕ್ಕೆ ಬಂದಿದೆ. ಇದಕ್ಕಾಗಿ ಆಯಾ ಠಾಣೆಯ ವ್ಯಾಪ್ತಿಯಲ್ಲಿ ಪೊಲೀಸರ ಗಸ್ತನ್ನು ಹೆಚ್ಚಿಸುವಂತೆ ಸೂಚಿಸಿದ್ದೇನೆ. ಯುವಕರು ಕ್ರಿಕೆಟ್ ಆಡುವುದು ಪತ್ತೆಯಾದರೆ ಬಂಧಿಸಿ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದ್ದಾರೆ. ನಗರ ಪ್ರದೇಶದಲ್ಲಿರುವ ಮೈದಾನದಲ್ಲಿ ಕ್ರಿಕೆಟ್, ವಾಲಿಬಾಲ್ ಆಡುವ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿದ್ದು, ಈ ಬಗ್ಗೆ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಬ್ಬಂದಿಗೆ ನಿಗಾ ವಹಿಸಲು ಸೂಚಿಸಲಾಗುವುದು. ಕೋವಿಡ್ ನಿಯಮ ಉಲ್ಲಂಘಿಸಿ ಆಟವಾಡುವುದು ಕಂಡುಬಂದರೆ ಪ್ರಕರಣ ದಾಖಲಿಸಲಾಗುವುದೆಂದು ಎಚ್ಚರಿಸಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನೀಡಿರೋ ನಿಯಮಾವಳಿಗಳನ್ನು ತಿಳಿಸುವಂಥದ್ದು ಮತ್ತು ಯಾರ್ಯಾರು ಮಾಸ್ಕ್ ವೈಲೇಷನ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ವೈಲೇಷನ್ ಮಾಡೋಂಥರಿದ್ದಾರೆ ಅದ್ರ ಮೇಲೆ ಕ್ರಮ ಜರುಗಿಸಲಿಕ್ಕೆ ಅವರು ಡ್ರೈವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ 4-5 ಜನ ಹುಡುಗರಲ್ಲಿ ಗುಂಪು ಯಾವುದೇ ಒಂದು ಮಾಸ್ಕನ್ನು ಧರಿಸ್ತಾರೆ. ಇದ್ದಂಥ ಸಂದರ್ಭದಲ್ಲಿ ಅವರು ರೆಸ್ಪಾನ್ಸಿಬಲ್ ಆಫೀಸರ್ ಮತ್ತು ಕೋವಿಡ್ ವಾರಿಯರ್ ಅಲ್ಲಿ ಹೋಗ್ಬಿಟ್ಟು ನೀವು ಮಾಸ್ಕ್ ಹಾಕಿಲ್ಲ ಮತ್ತು ಸಾಮಾಜಿಕ ಅಂತರ ನೀವು ಕಾಪಾಡ್ತಾ ಇಲ್ಲ, ಹಾಗಾಗಿ ನಿಮ್ಮ ಮೇಲೆ ನಾವು ಫೈನ್ ಹಾಕುವಂಥ ಕೆಲಸ ಮಾಡಬೇಕಾಗುತ್ತೆ ಅಂತಂದು ಫೋಟೋಗ್ರಾಫ್ ಮತ್ತು ವಿಡಿಯೋಗ್ರಾಫನ್ನು ಮಾಡಲಿಕ್ಕೆ ಹೋಗ್ತಾರೆ. ಯಾಕಂದರೆ ರೆಕಾರ್ಡಿಂಗ್ ನಾಳೆ ಸುಮ್ಮನೆ ಕಂಟೆಸ್ಟ್ ಮಾಡ್ತಾರೆ ಅಂತಂದು. ಆಗ ಅವ್ರಿಗೆ ಮೊಬೈಲ್ ರೆಕಾರ್ಡಿಂಗ್ ಮಾಡೋದನ್ನು ಅಡ್ಡಿಪಡಿಸಿ ಮತ್ತು ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ವೈಲೇಷನ್ ಫೈನಿಂಗ್ ಪ್ರೋಸೆಸ್ ಏನಿದೆ ಅದಕ್ಕೆ ಅಡ್ಡಿಪಡಿಸಿ ಅದ್ರ ಜೊತೆಗೆ ಅವರು ಅವ್ರ ಮೇಲೆ ಹಲ್ಲೆಯನ್ನು ಕೂಡ ಮಾಡುವಂಥ ಒಂದು ಗಂಭೀರ ಪ್ರಕರಣ ನಡೆದಿತ್ತು. ಇದರ ಹಿನ್ನೆಲೆಯಲ್ಲಿ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಕೋವಿಡ್ 2ನೇ ಅಲೆಯಿಂದ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ಹಾಗಾಗಿ ಸಾರ್ವಜನಿಕರಿಗೆ ಅನುಕೂಲ ಆದರೂ ಈ ಒಂದು ಟ್ರಾನ್ಸ್ಮಿಷನ್ ಚೈನನ್ನು ಬ್ರೇಕ್ ಮಾಡಬೇಕು ಅನ್ನೋಂಥ ಬಹಳ ಒಳ್ಳೆಯ ಉದ್ದೇಶದಿಂದ ಈ ಗೈಡ್ಲೈನ್ಸ್, ಸ್ಟ್ರಿಕ್ಟರ್ ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದೆ ಸರ್ಕಾರ, ಜಿಲ್ಲಾಡಳಿತ. ಹಾಗಾಗಿ ದಯವಿಟ್ಟು ಎಲ್ಲರೂ ಮಾರ್ಗಸೂಚಿಯಲ್ಲಿ ನೀಡಲಾಗಿರುವಂತಹ ಸೂಚನೆಗಳನ್ನು, ನಿಯಮಗಳನ್ನು ಪಾಲನೆ ಮಾಡಬೇಕು. ಮತ್ತು ಅದನ್ನು ಯಾರನ್ನು ವೈಲೇಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಪೊಲೀಸ್ ಅಧಿಕಾರಿಗಳಿರ್ಬೋದು, ಕಾರ್ಪೊರೇಷನ್ ಇರ್ಬೋದು, PDOಗಳಿರ್ಬೋದು, ಯಾರೇ ಕಾಂಪಿಟೆಂಟ್ ಅಥಾರಿಟಿ ಫೈಲಿಂಗ್ ಮಾಡುವಂಥದ್ದು ಅಥವಾ ಪ್ರಕರಣ ದಾಖಲು ಮಾಡುವಂಥ ಪರಿಸ್ಥಿತಿ ಬಂದರೆ ಸಹಕರಿಸಬೇಕು. ಅದನ್ನು ಮೀರಿ ಅಧಿಕಾರಿಗಳ ಜೊತೆ ಮಿಸ್ಬಿಹೇವ್ ಮಾಡುವಂಥದ್ದು, ಅವರ ಎನ್ಫೋರ್ಸ್ಮೆಂಟಿಗೆ ಅಡ್ಡಿ ಮಾಡುವಂಥದ್ದು ಮಾಡಿದರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಉಳಾಯಿಬೆಟ್ಟು ಗ್ರಾಮ ಪಂಚಾಯತ್ ಪಿಡಿಒ ರಾಜೇಂದ್ರ ಶೆಟ್ಟಿ ಅವರು, ಮೇ 25ರಂದು ಮಲ್ಲೂರು ಗ್ರಾಮ ಪಂಚಾಯತ್ ಹೊರಗಡೆ ರಸ್ತೆ ಬದಿಯಲ್ಲಿ 4 ಯುವಕರು ಮಾಸ್ಕ್ ಧರಿಸದೆ ನಿಂತಿರುವುದನ್ನು ಗಮನಿಸಿದ್ದ. ಈ ಬಗ್ಗೆ ಮಾಸ್ಕ್ ಧರಿಸುವಂತೆ ಅವರಿಗೆ ಸೂಚಿಸಿದ್ದಲ್ಲದೆ ತನ್ನ ಮೊಬೈಲ್ನಿಂದ ಫೋಟೋ, ವಿಡಿಯೋ ತೆಗೆಯಲು ಮುಂದಾದಾಗ ಯುವಕರು ಹಲ್ಲೆ ನಡೆಸಿದ್ದಾರೆ ಎಂದು ಅವರು ಹೇಳಿದರು. 25ನೇ ತಾರೀಕು ನಾನು ಪಂಚಾಯತಿಗೆ ಹೋಗಿದ್ದೆ. ಪಂಚಾಯತಲ್ಲಿ ನನಗೆ ಹೆಚ್ಚುವರಿ ಪ್ರಭಾ ಇಲ್ಲಿ ಉಳಾಯಿಬೆಟ್ಟು ಪಂಚಾಯತಲ್ಲೂ ಇದೆ. ನಾನು ಮಲ್ಲೂರು ಪಂಚಾಯತ್ ಅಲ್ಲಿ ಕರ್ತವ್ಯ ನಿರ್ವಹಿಸಿ ಮಧ್ಯಾಹ್ನ 1:45 ಗಂಟೆಗೆ ಪಂಚಾಯತ್ ಹೊರಗೆ ಬಂದ ಸಂದರ್ಭದಲ್ಲಿ ಒಂದು ಕಾರ್ನಲ್ಲಿ ಒಂದು 5-6 ಮಂದಿ ಯುವಕರು ಕಾರಿಗೆ ಹೊರಗಿಕೊಂಡು ನಿಂತಿರುವುದುಕೊಂಡು ಮಾಸ್ಕ್ ಧರಿಸದೆ ಅಂತರವನ್ನು ಕಾಪಾಡದೆ. ಈಗಿನ ಸ್ಥಿತಿಯಲ್ಲಿ ಅವರು ನಮ್ಮ ಕಾನೂನು ಏನಿದೆ, ಸರ್ಕಾರದ ಕೋವಿಡ್ ನಿಯಮಾವಳಿಗಳನ್ನು ಅವರು ಗಾಳಿಗೆ ತೂರಿ ಅಲ್ಲಿ ನಿಂತಿದ್ದರು. ಅದಕ್ಕಾಗಿ ಅವರಿಗೆ ಮಾಸ್ಕ್ ಧರಿಸೋದು ತಿಳಿಸಿರ್ತಾನೆ. ಮಾಸ್ಕ್ ತಿಳಿಸಿ ಅವರು ಅದಕ್ಕೆ ಬೇಜವಾಬ್ದಾರಿಯಾಗಿ ಉತ್ತರ ನೀಡೋದಕ್ಕೆ ಫೋಟೋವನ್ನು ಕ್ಲಿಕ್ಕಿಸಿ ನಾನು ನಿಂತುಕೊಂಡ ಸಂದರ್ಭದಲ್ಲೂ ಬಂದು ಅವರು ನನ್ನ ಮೊಬೈಲನ್ನು ಹೇಳಿದ್ದು ನನಗೆ ಗುದ್ದಾಟ ಶುರು ಮಾಡಿದ್ರು, ಹೊಡೆದು ನಾವು ಮತ್ತೆ ನಮ್ಮ ಮೇಲಧಿಕಾರಿಗಳು ತಿಳಿಸಿದ್ವಿ. ಹಾಗೆ ಪೊಲೀಸ್ ಠಾಣೆಗೂ ತಿಳಿಸಿದೆ, ಇದು ದೂರು ದಾಖಲು ಮಾಡಿದ್ವಿ. ಪೊಲೀಸರು ಇದನ್ನು ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಹರಿರಾಮ್ ಶಂಕರ್, ವಿನಯ್ ಗಾಂವ್ಕರ್ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.